ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ನಾನು ಬಂದೇ ಬರ್ತೇನೆ ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ. ಆ್ಯಂಡ್ ನಮ್ಮ ವಾಟ್ಸಪ್ ನಂಬರ್ ಕೂಡ ಇದೆ. ಆ ವಾಟ್ಸಪ್ ನಂಬರ್ಗೆ ನಿಮ್ಮ ಫ್ಯಾಮಿಲಿ, ರಿಲೇಟಿವ್ಸ್, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇವರ ನಂಬರನ್ನು ಕಳಿಸ್ಬೋದು. ಆ್ಯಂಡ್ ನಮ್ಮ ಕಡೆಯಿಂದ ಪ್ರ್ಯಾಂಕ್ ಮಾಡಿಸ್ಬೋದು. ಆ್ಯಂಡ್ ವಿತ್ ಕಾನ್ಸೆಪ್ಟ್ ಇದ್ದರೆ ಸ್ವಲ್ಪ ಈಸಿಯಾಗಿ ಅವ್ರನ್ನ ಪ್ರ್ಯಾಂಕ್ ಮಾಡ್ಬೋದು. ಸೊ ಯಾಕಂದರೆ ಕೆಲವೊಂದು ಸತಿ ವಿದೌಟ್ ಕಾನ್ಸೆಪ್ಟ್ ಕೆಲವೊಮ್ಮೆ ನಾವು ಮಾಡ್ತೇವೆ. ಆ್ಯಂಡ್ ಬಟ್ ಕೆಲವೊಮ್ಮೆ ನಿಮಗೆ ಅದು ಕಾನ್ಸೆಪ್ಟ್ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಿಮ್ಮ ಒಂದು ಕಾನ್ಸೆಪ್ಟ್ಸ್ ಇದ್ದರೆ ಕಳಿಸಿ ವಾಟ್ಸಪ್ ಥ್ರೂ ಮುಖಾಂತರ. ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ಸ್ವಲ್ಪ ಡೆವಲಪ್ ಮಾಡ್ತೇವೆ. ಓಕೆ, ಸೊ ಇದೇ ರೀತಿಯಾಗಿ ಕೆಲವೊಂದು ಸತಿ ನಂಬರನ್ನು ಕಳಿಸ್ತಾರೆ. ಬಟ್ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರ ನಂಬರನ್ನೇ ಕಳಿಸ್ಬೋದು. ಆ್ಯಂಡ್ ಕೆಲವೊಮ್ಮೆ ಹೇಳ್ತಾರೆ ಏನಂದರೆ ನಮ್ಮ ಹೆಸರು ಹೇಳಬಾರ್ದು, ಆ ಥರ ಈ ಥರ ಎಲ್ಲ ಇರುತ್ತೆ. ಬಟ್ ನಿಮ್ಮ ಹೆಸರು ನಾವು ಹೇಳ್ತೇವೆ ಖಂಡಿತವಾಗಿ. ನಮಗೆ ಯಾಕಂದರೆ ಕ್ಲಿಯರ್ ಮಾಡಬೇಕಾಗುತ್ತೆ ಯಾರು ಕೊಟ್ಟದ್ದು ನಂಬರ್ ಅಂತ. ಓಕೆ, ಸೊ ನೋಡೋಣ ಇವತ್ತಿನ ಈ ಒಂದು ಎಪಿಸೋಡ್ನ ಫಸ್ಟ್ ಪ್ರ್ಯಾಂಕ್ ಯಾರಿಗೆ ಮಾಡೋದು ಅಂತ ಬನ್ನಿ. ಓಕೆ ವೀಕ್ಷಕರೇ, ಈ ಒಂದು ಎಪಿಸೋಡ್ನ ಫಸ್ಟ್ ಪ್ರ್ಯಾಂಕ್ ಮಾಡಬೇಕಾದ್ರೆ ಯಾರಂದರೆ ಮಧು ಅಂತ. ಸೊ ಇವರ ನಂಬರ್ ಕೊಟ್ಟಿರೋದು ಮನೋಜ್. ಓಕೆ, ಸೊ ಮಧು ಏನಂದರೆ ಅವರ ಫ್ರೆಂಡಿನ ಮದುವೆಗೆ ಬಂದಿದ್ದಾರೆ. ಸೊ ಫ್ರೆಂಡ್ನ ತಂಗಿಯ ಮದುವೆಗೆ ಬಂದಿದ್ದಾರೆ ಅಂತ ಊರಿಗೆ. ಸೊ ಈಗಾಗಲೇ ಅವರು ಡ್ರೆಸ್ ಪರ್ಚೇಸ್ ಮಾಡಲಿಕ್ಕೆ ಹೋಗಿದ್ದಾರೆ. ಡ್ರೆಸ್ ಪರ್ಚೇಸ್ ಮಾಡಲಿಕ್ಕೆ ಒಂದು ಶಾಪ್ಗೆ ಹೋಗಲೇಬೇಕಾಗುತ್ತೆ. ಸೊ ಹಿಂದೆ ಬಂದಮೇಲೆ ಡ್ರೆಸ್ ಶಾಪಿನಿಂದನೇ ಒಂದು ಕಾಲ್ ಬರುತ್ತೆ. ಏನಂದರೆ ಸೊ ಡ್ರೆಸ್ ಶಾಪ್ನ ಒಬ್ಬ ಮೆಂಬರ್ನ, ಅಂದರೆ ಒಬ್ಬ ಕೆಲಸದವರ ಮೊಬೈಲ್ ರಾಬರಿ ಆಗಿದೆ. ಸೊ ಹಾಗಾಗಿ CC ಕ್ಯಾಮರಾದಲ್ಲಿ ನಿಮ್ಮ ಒಂದು ಫುಟೇಜ್ ಕವರ್ ಆಗಿದೆ, ಯಾಕಂದರೆ ನೀವೇ ತೊಗೊಂಡು ಹೋಗಿದ್ದು ಅಂತ ಒಂದು ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡಿದ್ದೇವೆ. ನೋಡೋಣ ನಮ್ಮ ಮಧು ಯಾವ ಥರ ಪ್ರ್ಯಾಂಕ್ ಆಗ್ತಾರಂತ. ಬನ್ನಿ. ಹಲೋ ಹಲೋ ಮಧು ಅಲ್ವಾ? ಹಲೋ ಮಧು, ಹಲೋ ಹಲೋ ಹೇಳಿ. ನೀವು ಬೆಳಿಗ್ಗೆ ಹೊತ್ತು ಬಟ್ಟೆ ತಗೊಂಡು ಬಂದಿದ್ರಾ? ಬಟ್ಟೆ ತಗೊಳ್ಳಿಕ್ಕೆ ಬಂದಿದ್ರಾ ನೀವು? ಟೆಕ್ಸ್ಟೈಲ್ಸ್ ಇಂದ ಕಾಲ್ ಮಾಡ್ತಿದ್ದೇವೆ. ಹಲೋ, ಟೆಕ್ಸ್ಟೈಲ್ಸ್ ಇಂದ ಕಾಲ್ ಮಾಡ್ತಿದ್ದೇವೆ. ಆಯ್ತಾ? ಏನ್ ಗೊತ್ತಾ, ನೀವು ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿದ್ರಲ್ವಾ, ಎಷ್ಟು ಬಿಲ್ ಆಗಿದೆ ನಿಮ್ದು? ಹೆಗ್ಗರಣೆಯಿಂದ ಒಂದ್ ಶರ್ಟ್ ಅಷ್ಟೇ ಅಲ್ವಾ? ಎಷ್ಟು ಬಿಲ್ ಆಗಿದೆ ಸರ್ ನಿಮ್ದು? ಗೊತ್ತಿಲ್ಲ, ಅವರು ಎಷ್ಟಾಗದೇನ ತಗೊಂಡೋಗಿಲ್ಲ, ಅವ್ರ ಹತ್ರ ತಗೋಬೇಕು ಹೇಳಿದೆ. ಅಲ್ಲ, ಬಂದಿದ್ ನೀವೇ? ಬಂದಿದ್ ನೀವೇ ಅಲ್ವಾ? ಓಕೆ, ನಂದೊಂದು ನಮ್ಮ ಟೆಕ್ಸ್ಟೈಲ್ ಶಾಪ್ ನಲ್ಲಿ ಏನ್ ಗೊತ್ತಾ, ನಮ್ಮ ಹುಡುಗರೆಲ್ಲ ಜಾಸ್ತಿ ಇದ್ರಲ್ವಾ, ಅವ್ರದ್ದೊಂದು ಮೊಬೈಲ್ ಕಳ್ದೋಗಿದೆ. ಹೀಗೆ ನಾವು ಜಸ್ಟ್ ಚೆಕ್ ಮಾಡ್ತಿದ್ವಿ CC ಕ್ಯಾಮರಾದಲ್ಲಿ. ಅದರಲ್ಲಿ ಒಂದು ಸ್ವಲ್ಪ ನಿಮ್ಮ ಮೇಲೆ ಡೌಟ್ ಇದೆ. ಹಲೋ ಹಲೋ, ಇಲ್ಲ ಅಂದೆ. ಅಲ್ಲ, ಇಲ್ಲ ಅಂತ ಹೇಗೆ ಹೇಳುದು? ಇಲ್ಲಿ CC ಕ್ಯಾಮರಾದಲ್ಲಿ ಕಂಪ್ಲೀಟ್ ಫುಟೇಜ್ ಇದೆ, ನೀವೇ ತಗೊಂಡು ಹೋಗಿದ್ದು ಮೊಬೈಲು. ಒಪ್ಕೊಳ್ಬೇಕು ನೀವು ಒಪ್ಕೊಳ್ಬೇಕು. ಇಲ್ಲ ಇಲ್ಲ, ನಾ ಇದು ಮಾಡಿಲ್ಲ, ಬೇಕಾದ್ರೆ ತೋರಿಸ್ತೀನಿ. ಅಲ್ಲ, ನಮ್ಮ ಹತ್ರ ಇಲ್ಲಿ CC ಕ್ಯಾಮರಾ ಫುಟೇಜ್ ಇದೆ ಹೇಳ್ತಿದ್ದೇವೆ ನಾವು. ನೀವು ಅಲೋ, ನಮ್ಮ ಅಣ್ಣ ಇದಾರೆ, ಅದೊಂದು ತೋರಿಸಿ. ನೀವು ಅಣ್ಣನ ಹತ್ರ ಎಲ್ಲ ಹೇಳ್ಬೇಡಿ. ನೀವು ಏನ್ ಗೊತ್ತಾ, ನೀವು ಈ ತರ ಮಾಡೋದೇ ಸ್ವಲ್ಪ ದೇಶ ಎಲ್ಲ ಕೆಟ್ಟೋಗಿದೆ. ನೀವು ಒಪ್ಕೊಂಡು ಇಲ್ಲಿ ಬಂದು ನಮ್ ಜೊತೆ ಬಂದು ಇಲ್ಲಿ ಮೊಬೈಲ್ ಕೊಟ್ರೆ ಆಯ್ತು, ಇಲ್ದಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ. ಫುಟೇಜ್ ಇಟ್ಕೊಂಡಿದ್ ಮಾಡ್ರಿ, ನಾ ತೋರಿಸಿ. ಹಲೋ, ನೀವು ನೋಡಿ, ನೀವು ಈ ತರ ಮಾಡಿ ಏನ್ ಮಾಡ್ತೀರಾ ಮಾರ? ನೀವು ಲೈಫಲ್ಲಿ ಉದ್ದಾರ ಆಗ್ತೀರಾ ನೀವು? ಹಲೋ, ಏನ್ ನಿಮ್ ಕತೆ ಏನ್ರಿ? ನೀವು ಒಂದು ಆ ಸಣ್ಣ ಮೊಬೈಲ್ಗೆ ಕೂಡ ಆಸೆ ಕಟ್ತಿರಲ್ಲ ನೀವು. ಅದಕ್ಕೊಂದು 7-8 ಸಾವಿರ ಇದೆ ಅಷ್ಟೇ. ಹೇಳಕ್ಕೆ ಕೇಳಿ, ಆ ಮೊಬೈಲ್ ಬೆಲೆ ಎಷ್ಟು ಹೇಳಿ, ನಾ ಈಗ ಕಟ್ಕೊತೀನಿ. ಆದ್ರೆ ಮೊಬೈಲ್ ಬಗ್ಗೆ ನಾ ತಗೋಗೇನಿ ಅಂತ ಹೇಳೋದಲ್ಲ, ಬೇಡ ನೀವು. ನೋಡಿ, CC ಕ್ಯಾಮರಾ ಫುಟೇಜ್ ಇದೆ ಇವ್ರೆ, CC ಕ್ಯಾಮರಾ ಫುಟೇಜ್ ಇದೆ. ಬರ್ತೀನಿ. ನಮ್ಗೆ ಮೊಬೈಲ್ ಮುಖ್ಯ ಇಲ್ಲ. ಬೇಕಾದ್ರೆ ಮೊಬೈಲ್ ನಮ್ಗೆ ಅದ್ರ ಬಗ್ಗೆ ನಮ್ಗೆ ಚಿಂತೆ ಇಲ್ಲ. ನೀವು ಬಂದ್ಮೇಲೆ ನೀವು ಮೊಬೈಲ್ ಹಿಂದೆ ಕೊಟ್ಟರು ಕೂಡ ನಮ್ಗೆ ಅದ್ರಲ್ಲಿರುವ ಕಾಂಟ್ಯಾಕ್ಟ್ಸ್ ಬೇಕು ಅಷ್ಟೇ. ಬರ್ತೀನಿ, ನೋಡ್ತೀನಿ, ನಾನೇ ನೋಡ್ತೀನಿ. ಅಲ್ಲ, ನೀವು ಈ ತರ ಮಾಡಿ ಏನ್ ಗೊತ್ತಾ, ನೀವು ಈ ತರ ಎಷ್ಟು ಕಳ್ತನ ಮಾಡಿದ್ರೆ ಯಾರಿಗ್ ಗೊತ್ತು? ನೀವು ಇವತ್ತು ಸಿಕ್ಕಿಬಿದ್ದ ನೀವು ಅಷ್ಟೇ. ಯಾವ್ಯಾವ ಅಂಗಡಿ ಹೋಗಿ, ಆ ಡ್ರೆಸ್ ಅಂಗಡಿ ಎಲ್ಲ ಹೋಗಿ ಇನ್ನೊಂದು ಡ್ರೆಸ್ ಶಾಪ್ ಎಲ್ಲ ಮಾಡಿದ್ರ ಅಂತ ಅಲ್ಲಿ ಕದ್ದೆ ಎಲ್ಲ. ನೀವು ಬಂದ್ಮೇಲೆ ಏನ್ ಮಾಡ್ತೀರಾ ನೀವು? ಬಾರಿ ನಿಮ್ದ ಗಾಂಚಲಿ ಅದು.
ಹೌದಾ ರೀ? ಯಾರು ಹೇಳಿ? ಅಲ್ಲ ನಿಮ್ದು ಅವಸ್ಥೆ ಅಂತ ರೀ. ನೀವು ಒಂದು ಸಿ ಕ್ಯಾಮರಾ ಇದೆ, ಅದ್ರದ್ದು ಏನ್ ಐಡಿಯಾಸ್ ಇದೆ ಅದು ಏನು ಗೊತ್ತಿಲ್ಲ. ನಿಮ್ಮಲ್ಲಿ ಎದುರುಗಡೆ ಸಿ ಕ್ಯಾಮರಾ ಇದೆ, ನೀವು ಮೊಬೈಲ್ ಕದಿಬೋದಾ ಇಲ್ವಾ ಅಂತ ನಿಮ್ ಮೈಂಡ್ ಅಲ್ಲಿ ಇಲ್ಲ ಅಂತ ನೀವು ಯಾವ ತರ ನ್ಯೂಸ್ ಅರೆ? ಯಾರು ನೀವು? ಏನ್ ನೀವು ಯಾರು ನೀವು? ಫಸ್ಟ್ ಹೇಳಿ, ಮೊದ್ಲು ಬರ್ತೀನಿ ನಾನು. ಯಾವನ ನೀವು? ನೀವ್ ಯಾವನ್ರಿ? ನೀವ್ ಯಾವನು? ನೀವು ನಿಮ್ದ ಒಂದ್ ದೊಡ್ಡದಾ? ಹೌದಾ? ಏನ್ ಮಾತಾಡ್ತೀನಿ ನೀನ್ ಮಾರ? ಏನ್ ಮಾತಾಡ್ತಿ? ಈಗ ಮೊನ್ನೆ ಅಷ್ಟೇ ಒಂದು ಮೊಬೈಲ್ ಕಳ್ದೋಗಿತ್ತು. ಅವನು ಕೂಡ ಹಾಗೆ ಮಾಡು, ಶ್ರಮ ಬಡ್ದಿದ್ದೇವೆ ನಿಮ್ಗೆ. ನೀವು ಬನ್ನಿ, ಈಗ ಬಡಿತೇವೆ. ಬರ್ತೀನಿ. ಎಲ್ಲಿ ಬರ್ಬೇಕು ಹೇಳಿ ಮೊದ್ಲೆ? ಒಬ್ನೇ ಬರ್ತೀಯ 100 ಜನ ಬರ್ತೀಯ? ಏನ್ ಮಾಡ್ತೀಯ ಹೇಳು? ಒಬ್ನೇ ಬರ್ತೀಯ 100 ಜನ ಬರ್ತೀಯ? ಹಲೋ ಮಧುವಾ? ಏನ್ ಗೊತ್ತಾ, ನೀವು ಮೊಬೈಲ್ ರಿಸೀವ್ ಯಾಕೆ ಮಾಡಲ್ಲ ನೀವು? ಯಾರು ನೀವು? ಅಲ್ಲ, ನೀವು ಈ ತರ ಮಾಡಿದ್ರೆ ಹೇಗೆ ಅಂತ. ನೀವು ಬಂದದೀಗ 3 ಜನ ಅಲ್ವಾ? ಇದು ನಿಮ್ ಬಿಸ್ನೆಸ್ ಅದೇಯಾ? ಯಾರು ಹೇಳಿ? ಅಲ್ಲ, ಬಿಸ್ನೆಸ್ ನಿಮ್ದು ಅದೇಯಾ? ಮೊಬೈಲ್ ಕದಿಯೋದು, ಡ್ರೆಸ್ ಕದಿಯೋದು ಇದೆಯಾ? ಬಾಯ ಯಾವನ ನೀನು? ಫಸ್ಟ್ ಅದೇ ಹೇಳ. ಅಲ್ಲ, ಯಾವನ ಅಂತ ಹೇಳುದಿಲ್ಲ ನಿಮ್ಗೆ. ಯಾವನ ಹೇಳಿ ಏನ್ ಪ್ರಯೋಜನ ಹೇಳಿ? ಹಲೋ ಹಲೋ ಏನ್ ನೀವು ಕಟ್ ಮಾಡುದು ಯಾಕೆ ಹೇಳಿ? ಕಟ್ ಮಾಡುದು ಯಾಕೆ? ಕಾಲ್ ಕಟ್ ಮಾಡುದು ಯಾಕೆ? ಹಾಗಾದ್ರೆ ನೀವು ಮೊಬೈಲ್ ತಗೊಂಡದ್ ಹೌದು ಅಲ್ವಾ? ಅಲ್ಲ, ನೀನ್ ಮೊಬೈಲ್ ತಗೊಂಡು ಹೌದಾ ನೀನು? ಹೌದಾ ಹೇಳು? ಮಗನೇ ಹೇಳ್ಬೇಡ. ಏನು ಅನ್ಸ್ಕೊಂಡಿದ್ದೆ ನೀನು? ಕಾಲ ಇದೇ ಮಾಡಿದೆ ನೀನು. ಈಗ 3 ಜನ ಹೋಗಿ ಶಾಪ್ಗೆ ಹೋಗ್ಕೊಂಡು ನೀವು ಮೊಬೈಲ್ ತಗೊಳ್ಳೋದು, ಡ್ರೆಸ್ ತಗೊಳ್ಳೋದು ಇದೇ ಆಯ್ತು. ನೀನ್ ಮಗನೇ ಅಂತ ಹೇಳ್ಬೇಡ. ನೀನ್ ಎದುರುಗಡೆ ಬಾ. ಈಗ ನಾನು ಯಾವನ ಅಂತ ಹೇಳಿದ್ ಏನ್ ಮಾಡ್ತೀಯ ಹೇಳು? ನೀನ್ ಯಾವನ ಹೇಳು? ಮಗನೇ. ಮಧು ಅವರೇ ನಮಸ್ತೆ. ನಮಸ್ತೆ. ಇದು ಕಾರ್ತಿಕ್ ಅಂತ ಸ್ಪಂದನ ಟಿವಿಯಿಂದ ಕಾಲ್ ಮಾಡ್ತಾ ಇದ್ದೇನೆ, ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ. ನಿಮ್ಮ ನಂಬರ್ ಕೊಟ್ಟಿರೋದು ಮನೋಜ್. ಆಯ್ತಾ? ಒಂದ್ ಸ್ವಲ್ಪ ನಿಮ್ಮನ್ನ ಪ್ರ್ಯಾಂಕ್ ಮಾಡಿದ್ದು ಆಗದಿಂದ, ಸೊ ಬೇಜಾರ್ ಮಾಡಬೇಡಿ. ಓಕೆ, ಬಾಯ್ ಬಾಯ್. ಯಾಕೋ ಗೋವಿಂದ ಅಳ್ತಿದೀಯಾ? ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿರ್ಬೇಕಾದ್ರೆ ನಮ್ಮಪ್ಪ ಪುಣ್ಯಾತ್ಮ ಯಾವಾಗಲೂ ಬಾಯಿ ಬಡ್ಕೋತಿದ್ದ. ಲೇ ಮಗನೇ, ಮುಚ್ಕೊಂಡು ಸ್ಕೂಲ್ಗೆ ಹೋಗು ಅಂತ. ಅವನ ಮಾತನ್ನ ಕ್ಯಾರೆ ಅಂತಾನು ಕೇಳಿದೆ. ಕೇರ್ ಮಾಡದೆ ಹೋಗಿದ್ದಕ್ಕೆ ಇವತ್ತು ನನ್ನ ಜೀವನ ಅಂಡು ಸುಟ್ಟು ಬೆಕ್ಕು ಥರ ಆಗೋಗಿದೆ ಅಪ್ಪ. ಸರಿಯಾಗಿ ಹೇಳೋ, ಏನಾಯ್ತು? ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ನನಗೆ ಮಾವಿನಕಾಯಿ ಇಷ್ಟ ಇಲ್ಲ, ಸಾರಿ. ಅಣ್ಣ, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಿನ್ನ ಗರ್ಲ್ ಫ್ರೆಂಡ್ ತಗೋಣ. ಅವಳಿಗೆ ಮಾವಿನಕಾಯಿ ಹುಳಿ ತಿನ್ನೋ ಟೈಮ್ ಇನ್ನು ಬಂದಿಲ್ಲ. ಎಗರ್ಕಾಳ. ಹೌದಾ ಅಣ್ಣ? ಒಂದ್ ನಿಮಿಷ ಅಣ್ಣ. ಈ ನರ ದೌರ್ಬಲ್ಯಕ್ಕೆ ನಮ್ಮಪ್ಪ ಖಡಕ್ ಆಗಿರೋ ನಾಟಿ ಔಷಧಿ ಕೊಡ್ತಾನೆ. ಇಲ್ಲೇ ಅಣ್ಣ, ಗೇಟ್ ಹತ್ರ ಅವನೇ. ನೀವು ಅಂದ್ರೆ ಕುಡಿಸ್ಬಿಡ್ತೀನಿ, ತಗತ್ತೀರಾ? ಮಗನೇಲೆ, ನನಗೆ ನರಗಳ ದೌರ್ಬಲ್ಯ ಇದೆ ಅಂತ ಹೇಳ್ತೀಯನೋ? ಮೊಕ್ಕದ ಮೇಲೆ ಹೊಡೆದಾಕ್ಬಿಡ್ತೀನಿ. ಚಾಕು ತಗೊಂಡು ಒಟ್ಟೆ ಚುಚ್ಚಕ್. ಆಯ್ತು ಬಿಡಪ್ಪ. ನೀವು ಅಪ್ಪರಿಗಿರ್ಬೋದ ನರಗಳ ದೌರ್ಬಲ್ಯ, ನನಗಲ್ಲ. ಹಾಯ್ ಕೋ ಮಲ, ಹೇಗಿದ್ಯಾ? 10 ನಿಮಿಷದಿಂದ ಕಾಯ್ತಾ ಇದ್ದೀನಿ ನಾನಿಲ್ಲಿ. ಏನ್ ಅನ್ಕೊಂಡಿದ್ಯಾ ನಿನ್ನ? ಅಯ್ಯೋ, ನಾನ್ ಕರೆಕ್ಟ್ ಟೈಮ್ಗೆ ಬಂದೆ. ಆ ಮಾವಿನಕಾಯಿ ಮಾರೋನ್ ಇದನ್ರ ನೀನು ನನ್ನ ಅರ್ಥ ಮಾಡ್ಕೊಂತ ಇಲ್ಲ. ನನ್ನ ಕೇಳ್ಕೊ. ಒಂದೇ ಒಂದ್ ಮಾವಿನಕಾಯ ಬೇಡ ಅಣ್ಣ. ನಾಟಿ ಔಷಧಿ ಕಚಡ ನನ್ನ ಮಗನ್ ತಂದು ಏನು ಮಾಡಿದ್ವಿ ನಾಳೆ. ಇವತ್ತಿನ ಸಾಯಿಸ್ತಾ
ನಾನು ನಿನ್ನೆಷ್ಟು ಪ್ರೀತಿ ಮಾಡಿದ್ರು ನನ್ನ ಮೇಲೆ ಅನುಮಾನ ಪಡ್ತೀಯಾ? ನೋಡಿ ಮಗ, ನಿನ್ಗೆ ತಲೆ ಕೆಟ್ಟಿದ್ಯಾ? ಹುಚ್ಚು ತರ ಕೈಯ ಕುಯ್ಕೋತಾ ಇದ್ಯಾ? ಇದು ಹುಚ್ಚಾಟನೂ ಅಲ್ಲ, ಹುಡುಗಾಟನೂ ಅಲ್ಲ, ಪ್ರೇಮದ ಸಂಕೇತ, ಪ್ರೇಮದ ಆಕ್ರೋಶ, ಪ್ರೇಮದ ಕಾಣಿಕೆ. ಮತ್ತಿನ್ನೇನೋ ನಿನ್ನ ಪ್ರೀತಿಗೆ ಫಿದಾ ಆಗ್ಬಿಟ್ಟು ತಪ್ಕೊಂಡ್ಬಿಟ್ಟು ಲೊಚ್ಚ ಲೊಚ್ಚ ಅಂತ ಮುತ್ ಕೊಟ್ಬಿಟ್ಟಿರ್ತಾಳೆ. ಮತ್ತೆ ಚಿಂಪಾಂಜಿ ನನ್ ಮಗನೇ, ನನಗ್ ಮೊದ್ಲೇ ಡೌಟ್ ಇತ್ತು ಪಕ್ಕದ ಬಿದಿ ಕಮಲಾ ಮತ್ತೆ ನಿನ್ ಮಧ್ಯೆ ಕುಚ್ ಕುಚ್ ನಡೀತಾ ಇದೆ ಅಂತ. ಈಗ ನಿನ್ ಮನ್ಸಲ್ಲಿರೋದು ಕೈ ಮೇಲೆ ಬಂತು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಯ್ತು. ಕೋಮಲ ಅಂತ ಬರೆಯೋ ಬದಲು ಕಮಲ ಅಂತ ಗೀಚ್ಕೊಂಡ್ಬಿಟ್ಟಿದ್ದೆ. ಏನ್ ಮಾಡ್ತೀಯಾ? ಇವತ್ತಳ ನಾಳೆ ನನ್ನ ಮನ್ಸನ್ನ ಅರ್ಥ ಮಾಡ್ಕೊಂಡು ನನ್ನನ್ನು ಬಂದು ಸೇರ್ತಾಳೆ ಅನ್ಕೊಂಡಿದ್ದೆ. ಅವಳಾಗ್ಲೇ ಯಾವೊಂದು ಸೊಂಟೆ ಹಿಡ್ಕೊಂಡು ಗಲ್ಲಿ ಗಾಸಿಪ್ ಮಾಡ್ತಾವಳೆ. ಸುಬ್ರಹ್ಮಣ್ಯ, ನೀನೇ ಹೇಳು, ನಾನೇನು ತಮಿಳ್ನಾಡು ನೋಡ್ತಾರ ಕಾವೇರಿ ನೀರ್ ಕೇಳದ್ನ, ಇಲ್ಲ ಪಾಕಿಸ್ತಾನದವ್ರ ತರ ಕಾಶ್ಮೀರ ಕೇಳದ್ನ, ಇಲ್ಲ ರಾವಣನ್ ತರ ಕಂಡವ್ರ ಹೆಂಡತಿನ ಕೇಳದ್ನ, ನನ್ನ ಪ್ರೀತಿನ ಕೇಳದೆ ಕೊಡ್ಲಿಲ್ವೇ? ಕೊಡ್ಲೇ ಇಲ್ವೇ? ಲೇ ಗೋವಿಂದ, ಈಗಿನ ಕಾಲದ ಹುಡುಗಿರ್ನ ನಂಬ್ಕೊಂಡು ಫೀಲ್ ಮಾಡ್ಕೊಂಡು ಗೊಳೋ ಅಂತಿದ್ಯಲ್ಲ, ಬಿಟ್ಟಾಕೋ ಇದನ್ನ. ಓಕೆ ವೀಕ್ಷಕರು, ಈಗ ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರುತ್ತೆ. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ವೀಕ್ಷಕರೇ, ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ದೀಕ್ಷಾ. ಸೊ ಇವರ ನಂಬರ್ ಕೊಟ್ಟಿರೋದು ಅನುಷಾ ಅಂತ. ದೀಕ್ಷಾ ಅವರಿಗೆ ಪ್ರಪೋಸಲ್ ಹುಡ್ತಾ ಇದ್ರು ಅಂತ. ಸೊ ದೀಕ್ಷಾ ಅವರಿಗೆ ಪ್ರಪೋಸಲ್ ನೋಡಿ ಈಗ ಸಾಕಾಗಿದೆ, ಯಾವುದು ಕೂಡ ಸೆಟ್ ಆಗ್ತಿಲ್ಲ ಅಂತ. ಸೊ ಅಂದರೆ ಒಂದು ಪ್ರಪೋಸಲ್ ಹೇಳಬೇಕಾದ್ರೂ ಕೂಡ ಒಂದು ಇಷ್ಟ ಆಗಬೇಕು. ಸೊ ಲೈಫ್ ಪೂರ್ತಿ ಒಟ್ಟಿಗೆ ಇರಬೇಕಾಗತ್ತೆ. ಸೊ ಆ ಒಂದು ರೀಸನ್ಗೋಸ್ಕರ ಪ್ರಪೋಸಲ್ ನಾವು ಜಾಸ್ತಿ ನೋಡ್ತಾ ಇರ್ತೀವಿ. ಸೊ ಆ ಒಂದು ರಿಲೇಟೆಡ್ ಕಾನ್ಸೆಪ್ಟ್ ಮಾತಾಡ್ತೇವೆ. ಅಂದರೆ ಬ್ರೋಕರಿಂಗ್, ಎಲ್ದಿದ್ರೆ ಹುಡುಗನ ಮಾವ ಮಾತಾಡೋದು ನಿಮ್ಮ ಹತ್ರ ಹಾಗೆ ಹೀಗೆ ಅಂತ. ನೋಡೋಣ ನಮ್ಮ ದೀಕ್ಷಾ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ. ಬನ್ನಿ. ಹಲೋ ಹಲೋ ಹಲೋ, ಯಾರು? ದೀಕ್ಷಾ? ಹೌದು. ನಮಸ್ತೆ ಮೇಡಮ್, ನಮಸ್ತೆ. ಹಾ ತುಳು ಬರ್ಪಣಮ್ಮ? ಹಾ ಬರ್ಕೊಡು. ಯಾನು ಉಡುಪಿ ಹಿಡ್ದು ಬಾತೇರ್ನಮ್ಮ. ಹಾ ಉಡುಪಿ ಅಂಬಾಗಿಲ್ ಹಿಡ್ದು ಹಾ ಎಂಕಲ್ನ ಬ್ರೋಕರಿಂಗ್ದ ಕೆಲಸ ಮೇಡಮ್. ಹಾ ಭಾಸ್ಕರ್ ಗೊತ್ತುಂಡೆ? ಭಾಸ್ಕರ್ ಏನು? ಭಾಸ್ಕರ್ ಅಂಬಾಗಿಲ್ದಾರೆ. ಹಾ ಒಂಜಿ ಮೇರ್ ಭಾಸ್ಕರ್ ಕೋಟೆ ಏನು ಗೊತ್ತುಂಡೆ? ಭಾಸ್ಕರ್ ಆರ್ ಇರ್ನ ನಂಬರ್ ಕೊರಿಯರ್ ಹಾ ಫೋಟೋಲ್ಲ ಸೆಂಡ್ ಮಲ್ದೇರಿ ಮೇಡಮ್. ಇರ್ನ ಫೋಟೋಲ್ಲ ಸೆಂಡ್ ಮಲ್ದೇರಿ ಇಂಕ್ ವಾಟ್ಸಪ್ಡು. ಹಾ ಅವೇ ಇರೇಗ ಪ್ರಪೋಸಲ್ ನಾಡೊಂದುಲ್ಲೆರತ್ತಮ್ಮ ಇಲ್ಲಾಗಡೆ ಅಂದು ಐಕೆ ಎಂಕಲ್ನ ಪಂಡ ಎಂಕುಲು ಆಣನ ಸೈಡ್ದ ಪಾತೇರ್ ನಾನು ಆಣನ ಮಾಮು. ಓಕೆ. ಅವು ಎಲ್ಲದನ ಎಲ್ಲದನ ಅನ್ನ ಎಲ್ಲೇದಾನೆ ಜಗದೀಶ್ ಪಂಡ ಅಕ್ಲಿನ ಪುದರ್ ಗೊತ್ತು ಎಂತ ಸುಜಾತ ಬನ್ನಿ ಫೋಟೋ ತೂತಾರೆ ಆಣನ ಅಂದೆ ತೊಂದರೆ ಜಿ ದಾದಮ್ಮ ದಾದ ವಿಷಯ ಪನ್ನಾಗ ಇರೆಗ್ಲ ಮಸ್ತ್ ಪೊದು ತುಯರ್ಗೆತೆ ಅಮ್ಮ. ಇರೇ ಬಂಡ ಮಸ್ತ್ ಪೊದು ತುಂಡಲ್ಲ ನಮ್ಮ ಲೈಫ್ ದಾದ ಅನ್ಪು ಮೊನ್ನೆ ಒಂಜಿ ಲೆವೆಲ್ಗೆ ನಾಡೊಂದು ಉಪ್ಪುಡು ಬಕ್ಕ ಬಕ್ಕ ಸೆಟ್ ಆಪಿಂಡು ದಾಲ ಮಂಡೆ ಬೆಚ್ಚ ಮಲ್ಪೋಜಿರ್ನ ಅಮ್ಮಲ ಫಂಡೆ ರೈತ ಬಗ್ಗೆ ಮಂಡೆ ಬೆಚ್ಚ ಮಲ್ಪೋಲ ಅಲ್ಲಿಂದೆ ಅಂಚ ಯಾನು ಯಾನೇ ಆಣನ ಮಾಮು ಪಾತಿರ್ನು ಈ ತೋರಲ್ಲರ್ ಬಂದು ಮಂಡೆ ಬೆಚ್ಚ ಮಲ್ಪೋಚಿ ಅಮ್ಮ. ಎನ್ನ ಎಂಕಲ್ನ ಆಣಲ ಅಂತೆ ತೋರನೆ ದಲ ತೊಂದರೆಜ್ಜಿ ಬಕರಾಡ್ ಜನ ಜಿಮ್ ಪೋಯಾರ್ಡ ಅಂಡ್ ತೊಂದರೆ ಜತಮ್ಮ. ಆಣನ ಪುದರ್ನ ಗೊತ್ತು ನಮ್ಮ ಇರೆಗೆ? ಈರ್ ಕೇನ್ ಉಡತ್ತೆ ಇಂಜಿ ಮದ್ಮೆ ಅಪ್ಪಿನ ಈ ಕಾಲ ಉಡ್ಲಕ್ಕೆ
ಸುಜಾತ ಕೇಳಿ ಕುದರಿ ನಾ ಫೋಟೋ ಸೆಂಡ್ ಮಾಡ್ತಿದ್ದೆ ಬನ್ನಿ ಐತಾರ್ ಪನ್ನೇರು ಎಂಕು ಗೊತ್ತುಜಿ ಬ್ಯಾಕ್ ಮಂಡ ಏನಡ ಇಜ್ಜಿ ಅಪ್ಪ ಫೋಟೋ ಪೂರ अच्छा 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 तो इते सचिन ಬಂದಾರ ಪುದರ್ ಅವೇ ಸಚಿನ್ ತೆಂಡೂಲ್ಕರ್ ಲೆಕ್ಕ ಇಜ್ಜೆ ಒಂಚೂ ತೋರಪ್ಪುನು ಅಂಚ ಬೇಜಾರ್ ಮಲ್ಪೊಚ್ಚೆ ಯಾನ್ ಗಮ್ಮತ್ ಮಲ್ಪುನ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ ದಾದೊಂಡಮ್ಮ ಎರಡ ಎಕ್ಸ್ಪೆಕ್ಟೇಷನ್ ದಾದೇರೆಗೆ ಆಣ ಎಂಚೊಪ್ಪುಡು ಜಾಬ್ ಕೆಪಾಸಿಟಿ ತಾಂಕುವೇರಪ್ಪ ತಾಂಕುವೇರು ಮುಲ್ ಕೃಷ್ಣ ಮಠ ಆಣೆ ತಾಂಕುವೇರು ಅತ್ತ ಏನ ಗೊತ್ತುಂಡೆ ಎಂಕುಲು ಯಾನು ಒಟ್ಟೆ ಕೊನ್ನತೆ ಅಂತದು ಲೈಕ್ ಮಲ್ತದು ಅಂದ ಕರೆಕ್ಟ್ ಅಂದ ದೀಕ್ಷಾಮ ಕರೆಕ್ಟ್ ಇತ್ತೆ ಸಚಿನ್ ದಾದಾ ಅನ್ಪಿಡ್ ಪನ್ನಾಗ ಆರು ಅನ್ಪಿನಿ ಇತ್ತೆ ಯಾನೊಂಜು ಅನ್ಪಿನ ದಾದ ಪನ್ನಾಗ ಜೀವ ತೋರ ಎತ್ತನಲ್ಲ ರಡ್ಜ ಅಂತಲ್ಲ ಮನಸ್ಸು ಎಡ್ಡೆ ಎತ್ತನ ಅಂಡಮ್ಮ ದಾದಾ ಅನ್ಪರಿ ರೇ ಕರೆಕ್ಟ್ ನನ್ನ ಮದ್ಮೆ ಕೈತಲ್ ಐತೆ ಒಂಜಿ ಇಲ್ಲ ಪಾತ್ಯರ್ಗ ನಿಕಲ್ಲ ಬಲಿಯೋವು ಅಂದೆ ಅವೆಡ್ಡೆ ತೊಂದರೆ ಪೂರ ಸರಿ ಆಪುಂಡು ನಿಕಲ್ನ ಈ ಒಂದು ಜಾತಕ ಪೂರ ಎಡ್ಡೆ ಕೂಡ್ದು ಬರ್ಪುಂಡು ಅಂದೆ ಇರೆಗೆ ಏತು ವರ್ಷ ಐತಮ್ಮ ಇರೆಗೆ ತೊಂದರೆ ಜಿ ಎನ್ನ ಆಮ್ಯಾಗ ಹುಡುಗಾಗ 28 23 ಕರೆಕ್ಟ್ ಆಪ್ ತೊಂದರೆ ಜಿ ಮುಂಜೆ 4 ವರ್ಷ ಡಿಫ್ರೆನ್ಸ್ ಬೋರ್ಡ್ ಅಮ್ಮ ಅಂದತ್ತೆ ಅಂಚ ಅತ ಮೇಡಮ್ ಇತ್ತೆ ದಾಯ್ತ ಬನ್ನಾಗ ಇರುತ್ತೆ ಕೆಲ್ಸ ಪೋಂದುಲ್ಲ ರೀ ಇತ್ತೆ ಇಲ್ಲಡ್ ಆಯ್ತೆ ಸಚಿನ್ ಇತ್ತೆ ಮದ್ಮೆ ಬಾಕ ಇಲ್ಲ ಕೆಲ್ಸ ಬೋಪಿನ್ ಬೊಡ್ಚಿ ಪಂಡ ದಾದ ಅಲ್ಪರೀರೆ अच्छा ಒಂಚೂರು ಅಬೆ ನಾನ್ ವೆಜ್ ಪರ ತಿನ್ಪರತಾ ಛೇ ನಾನ್ ವೆಜ್ ಕಂಪ್ಲೀಟ್ ಬುಡುಡು ಬಂದುಂಡಮ್ಮ ಎನ್ನ ಹುಡುಗಿ ತಿನ್ನೊಂದಿತ್ತೆ ದುಂಬು ಅಂತ ತೊಟ್ಟು ಒಂಚೂರು ಪರ್ಪುನ ಅಭ್ಯಾಸ ಇತ್ತನೆ ಪರ್ಪಿನ ಬಕ ಅಂತ ಲಿವರ್ದ ಪ್ರಾಬ್ಲಮ್ ಬರ್ತದೆ ಬಕ್ಕ ನಾನ್ ವೆಜ್ ಇಲ್ಲ ಬಿಡಿ ಬಕ್ಕ ಪೂರ ಬಿಡ್ತೆ ತಂಚೂರು ಲಿವರ್ ಓಕೆ ತೊಂದರೆ ಇಜ್ಜಿ ಬಕ್ಕ ಮರಣೆ ಆತ ಒಂಜಿ 2 ತಿಂಗಳು ಬಿಡ್ ನಾವು ಕಿಡ್ನಿದೆಲ್ಲ ಪ್ರಾಬ್ಲಮ್ ಬರ್ತೇನೆ ಅವಳು ಅಂತ ಬೋದಿತ್ತು ಅಂಚ ಬಕ್ಕ ಇತ್ತ ಸರಿ ಅಣ್ಣ ತೊಂದರೆ ಇಜ್ಜಿ ಅವಿತ್ತೆಲ್ಲ ಮತ್ಮೆ ಒಂದು ಅಂದಾಜ್ ಮಲ್ಬಿಡತ್ತೆ ಅಂಚ ತೂಕ ನಿಕಲೆಗೆ ಆಪುಂಡು ಅಂತ ಆಪುಂಡು ಅದೇ ಪ್ರಾಬ್ಲಮ್ ಏನಂದ್ರೆ ರಿಕವರಿ ಆತನ ಪೂರ ಕ್ಲಿಯರ್ ಆತ ಲಿವರ್ ಬಕ್ಕ ಕಿಡ್ನಿ ಪೂರ ಸರಿ ಉಂಡಿತ್ತೆ ಸರ್ಟಿಫಿಕೇಟ್ ISO ಸರ್ಟಿಫಿಕೇಟ್ ಉಂಡು ಅಂಚ ಇತ್ತ ತೂ ನನ್ನ ತೊಂದರೆ ಇಜ್ಜಿ ಮದ್ಮೆ ಬಕ್ಕ ಪೂರ ಸರಿಯಾವು ಇರ್ನ ಕೈಗುಣ ಎಂಚೊಪ್ಪುಂಟು ಎರೆ ಗೊತ್ತು ಕೈಗುಣ ಕಾರ್ಗುಣ ಪೂರ ಅವೇ ಅಂಚನ ಓಕೆ ಮಲ್ಪುಗತ್ತೆ ಆಯ್ತು ಈ ಪಾತ್ರನ ಗೊತ್ತಾಪುಂಡು ಆಲ್ಮೋಸ್ಟ್ ಓಕೆ ಬಂದ್ ಅದಾತ ಈರ್ ಮದ್ಮೇಲೆ ತೊಂದರೆ ಇಜ್ಜಿ ಎಡ್ಡಂಡು ಲೈಫ್ ಎಡ್ಡ ಆಪುಂಡು ಈರ್ ಮದ್ಮೆ ಅವಡೆ ಅವೇ ಆವು ದೀಕ್ಷಾ ನಮಸ್ತೆ ನಾನು ಕಾರ್ತಿಕ್ ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಾಡ್ತಂದಿಲ್ಲ ದೀಕ್ಷಾ ಓಕೆ ಸೊ ಸಾರಿ ಎಕಡೆ నుంచి ಭಾರಿ ಗಮ್ಮತ್ ಪಾತ್ರ ಇತ್ತ ಬೇಜಾರು ಅನ್ಪಡ್ಜಿ ದೀಕ್ಷಾ ಎಂಕಲ್ ಫ್ರಾಂಕ್ ಮಾಡ್ತಂದಿತ್ತೀನಿ ವಾಯ್ಸ್ ಒಂದು ವಾಯ್ಸ್ ನಲ್ಲ ಕೇಂದ್ರಕೊಂಡು ಬಕ್ಕ
ಇರಾಗಿತ್ತೆ ಪ್ರಪೋಸಲ್ ನಾಡೋನುಲ್ಲಿರತ್ತಾ ಅಂಚ ಪ್ರಪೋಸಲ್ ನಾಂಡು ಒಂಜಿ ವಿಷಯ ಎಂಕುಲು ಟಾಪಿಕ್ ಪಾತೆರಿಯ ಬಟ್ ಇಂಚಿನ ಪ್ರಪೋಸಲ್ ಬತ್ತಿನ ಎಂಚ ಒಂಜಿ ಲಿವರ್ ಪೋತಿನ ಕಿಡ್ನಿ ಪೋತಿನ ಬತ್ತಿನ ಎಂಚ ದೀಕ್ಷಾ ಅದೇ ಓಕೆ 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 ದೀಕ್ಷಾ ಇತ್ಪುರ ಮಲ್ತಿನ ಎಂಕ್ಲು ಪ್ರಾಂಕ್ ಬೇಜಾರ್ ಮಲ್ಪಡ್ಚು ದೀಕ್ಷಾ ಓಕೆ ಓಕೆ ಬಾಯ್ ಬಾಯ್ ಆಲ್ ದ ಬೆಸ್ಟ್ ಇನ್ ಫ್ಯೂಚರ್ ಗೆ ಓಕೆ ಬಾಯ್ 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 ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಎಷ್ಟು ಜನರಿಗೆ ಅಂದರೆ 3 ಜನರಿಗೆ ನಾವು ಪ್ರ್ಯಾಂಕ್ ಮಾಡಿ ಆಗಿದೆ ಸೊ ಇದೇ ರೀತಿಯಾಗಿ ಪ್ರ್ಯಾಂಕ್ ಮಾಡೋಣ ಪ್ರತಿ ಭಾನುವಾರ ಕೂಡ ನಾನು ಬಂದೇ ಬರ್ತೀನಿ ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ ಸೊ 1 ಗಂಟೆಯಿಂದ 1:30 ತನಕ ಈ ಒಂದು ಕಾರ್ಯಕ್ರಮ ಆ್ಯಂಡ್ ಸಂಡೇ ಕೆಲವೊಮ್ಮೆ ಪ್ರೋಗ್ರಾಮನ್ನು ಮಿಸ್ ಮಾಡ್ತೀರಾ ಸೊ ಮಿಸ್ ಮಾಡೋರಿಗೆ ಯೂಟ್ಯೂಬ್ನಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ನೋಡ್ಬೋದು ಸೊ ಕೆಲವೊಮ್ಮೆ ಜಾಸ್ತಿ ಬ್ಯುಸಿ ಇರುವ ಕಾರಣ ಆ ಒಂದು ಪ್ರೋಗ್ರಾಮ್ ಮಿಸ್ ಆಗಿರ್ಬೋದು ಸೊ ಹಾಗಾಗಿ ಯೂಟ್ಯೂಬ್ನಲ್ಲಿ ಕೂಡ ಈ ಎಲ್ಲ ಎಪಿಸೋಡ್ ಕೂಡ ಅಪ್ಲೋಡ್ ಆಗಿದೆ ಅದನ್ನು ನೀವು ನೋಡ್ಬೋದು ಸೊ ಇದೇ ರೀತಿಯಾಗಿ ಪ್ರ್ಯಾಂಕ್ ಮಾಡೋಣ ಇನ್ನು ಬರೋದು ನೆಕ್ಸ್ಟ್ ಸಂಡೇ ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ ಬಾಯ್